ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮಗೆ ವೀಕೆಂಡ್ ಆಗಿರೋದ್ರಿಂದ ನಾವು ಹಾಗೆ ಸುಮ್ಮನೆ ಒಂದು ಮೂವಿ ನೋಡೋಣ ಅಂತ ಹೊರಟಿದ್ದೀವಿ. ಮೀನ್ ವೈಲ್ ತುಂಬ ಜನ ಕಾಮೆಂಟ್ ಮಾಡಿದ್ರಲ್ಲ ಕ್ಯಾಶುವಲ್ ವ್ಲಾಗ್ ಮಾಡಿ ಅಂತ. ಸೊ ವಿ ಥಾಟ್ ಓಕೆ ವ್ಲಾಗಿಂಗ್ ಮಾಡೋಣ, ನಾವು ಪ್ರಯತ್ನ ಪಡೋಣ ಅಂತ. ಸೊ ಲೆಟ್ಸ್ ಗೋ. ನಾವು ಈ ಸತಿ ಬಂದಿರುವಂಥ ಮಾಲ್ ಪಕ್ಕನೇ ಆಯ್ಕೆ ಆಯಿತು. ಮತ್ತೊಂದ್ಸತಿ ಇಷ್ಟು ದೂರ ಯಾರು ಬರ್ತಾರೆ, ಹೇಗಿದ್ರು ಬಂದಿದ್ದೀವಿಯಲ್ಲ ಅಂತ ಚೆಕ್ ಮಾಡಿದ್ವಿ. ಈ ಒಂದು ಎಂಟೈರ್ ಕಿಚನ್ ಸೆಟ್ಗೆ 4 ಲಕ್ಷ ಅಂತ ಹೇಳಿದ್ರು. ಶುಕ್ರವಾರ ಬಂದಿದ್ದು ನಮ್ಮ ಹೊಸ ಮನೆಗೆ ಫರ್ನಿಚರ್ ತಗೋತಾ ಇದ್ದೀವಿ ಅಂತಲ್ವಾ. ಅದಕ್ಕೆ ತುಂಬ ಜನ ಏನು ಆಪ್ಷನ್ನ ಸಜೆಸ್ಟ್ ಮಾಡಿದ್ರು ದೀಪು? ಎಲ್ಲರೂ ಐಕಿಯಾದಲ್ಲಿ ನೋಡಿ ಅಂತ. ಎಸ್, ಐಕಿಯಾ ನೋಡಿರಲಿಲ್ಲ, ಎಲ್ಲರೂ ಹೇಳಿದ್ದು ಐಕಿಯಾದಲ್ಲಿ ಒಂದ್ಸತಿ ನೋಡಿ ಅಂತ. ಆ್ಯಂಡ್ ನಿಮಗೆ ಕನ್ಫ್ಯೂಷನ್ ಆಗಿದೆ, ನೀವು ಆಯ್ಕೆ ಮಾಡಿರೋಂಥ ಎಲ್ಲ ಫರ್ನಿಚರ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು. ಬಟ್ ಬಜೆಟ್ ಸ್ವಲ್ಪ ಜಾಸ್ತಿ ಇದೆಯಲ್ಲ ಎಲ್ಲಿ ಅಂದರೆ ನಾವು ನೋಡಿರೋಂಥ ಫರ್ನಿಚರ್ಸ್ಗೆ ಸ್ವಲ್ಪ ನೋಡಬೇಕು, ಇನ್ನೊಂದು ಸ್ವಲ್ಪ ಕಮ್ಮಿ ಇದೆ, ಏನಾರು ಸಿಗುತ್ತಾ ನೋಡಬೇಕು. ಸೊ ನಿಮ್ಮ ಆಯ್ಕೆ ಮೇಲೆ ನಾವು ಆಯ್ಕೆಯಾಗಿ ಬಂದಿದ್ದೀವಿ. ಐ ಹೋಪ್ ಇಲ್ಲಿ ನಮಗೆ ಇಷ್ಟವಾಗುವಂಥ ಫರ್ನಿಚರ್ ಸಿಗುತ್ತೆ. ಲೆಟ್ಸ್ ಸಿ, ನೋಡ ಕಮ್. ಇಮ್ಯಾಜಿನ್ ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿಗೆ ಅಥವಾ ಗೆಟ್ ಟುಗೆದರ್ ಪಾರ್ಟೀಸ್ಗೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಈ ಸೆಟಪ್. ಐಕಿಯಾ ಅಂದರೆ ನನಗೆ ಫಸ್ಟ್ ನೆನಪಾಗೋದು ಎಲ್ಲ ವೈಟ್ ಕಲರ್ಸ್ ಅಂತ. ಸೊ ಎಂಟ್ರಿ ಆಗಿದ ತಕ್ಷಣ ಅದೇ ಸಿಗ್ತಾ ಇದೆ. ಒಂದು ಎಂಟೈರ್ ಬೆಡ್ರೂಮ್ ಸೆಟಪ್ ಇದೆ. ವಾವ್, ದಿಸ್ ಇಸ್ ಸೋ ಕಂಫರ್ಟಿಂಗ್. ಈ ಬೆಡ್ ಮ್ಯಾಟ್ರೆಸ್ ಇದೆಯಲ್ಲ, ನಮ್ಮ ಮೈಸೂರು ಮನೆ ಮ್ಯಾಟ್ರೆಸ್ ನೆನಪಾಗ್ತಾ ಇದೆ. ಪ್ಲೇಸ್ಮೆಂಟ್ಸ್ನ ಚೆನ್ನಾಗೇ ಇಟ್ಟಿದ್ರು. ಸೋಫಾ ಸೆಟ್ ಆಮೇಲೆ ಬೆಡ್ರೂಮ್ ಪಕ್ಕನೇ ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್. ಇದರ ಕಾಸ್ಟ್ ಬಂದ್ಬಿಟ್ಟು 1,60,000. ವೆಲ್ಕಮ್ ಟು ಅವರ್ ಕಿಚನ್. ಏನು ಬೇಕು ದೀಪು? ರಾಗಿ ಮುದ್ದೆ, ಮಸಾಲೆ ಪುರಿ, ಬೇಲ್ಪುರಿ, ಏನು ಬೇಕು? ಎಲ್ಲ ಒಂದೊಂದು ಪ್ಲೇಟ್ ಕಳಿಸಿ. ಎಲ್ಲ ಒಂದೊಂದು ಪ್ಲೇಟ್ ಬೇಕಾ? ಫಸ್ಟ್ ಈ ಕಿಚನ್ ಬೇಕು. ಹೇಗಿದೆ ಈ ಕಿಚನ್? ಸೂಪರ್ ಆಗಿದೆಯಲ್ಲ. ಇದೇನು ಗೊತ್ತಾ, ಖಾಲಿ ಮನೆಯಲ್ಲಿ ಏನು ಸೆಟಪ್ ಇರಲ್ಲ, ಅಂಥವ್ರು ಇದನ್ನ ಆಯ್ಕೆ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಹೊಸ ಮನೆಗೆ ಸೆಟ್ ಮಾಡಬೇಕು. ಬಟ್ ನಾವು ನೋಡೋ ಮನೆಯಲ್ಲಿ ಕಿಚನ್ ಎಲ್ಲ ಆಲ್ರೆಡಿ ಈ ತರ ಸೆಟಪ್ ಇದೆ. ಐಕ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಫರ್ನಿಚರ್ಸ್ ಎಲ್ಲ ನೋಡಿ ಅನಲೈಸ್ ಮಾಡಿದ್ಮೇಲೆ ನಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ತೀವಿ, ಬನ್ನಿ. ನೀವೆಲ್ಲರೂ ಹೇಳಿದ್ರಲ್ಲ ಐಕ್ಯದಲ್ಲಿ ಕಮ್ಮಿ ಸಿಗುತ್ತಂತ. ಇವಾಗ ನನ್ನ ಹಿಂದ್ಗಡೆ ಇರುವಂಥ ಬೆಡ್ ಸೆಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ಐಕ್ಯದಲ್ಲಿ ಹೆಂಗಿರುತ್ತೆ ಅಂದರೆ ಒಂದೊಂದು ಐಟಮ್ಗೆ ಪ್ರೈಸ್ನ ಬರೀತಾರೆ. ಫಾರ್ ಎಕ್ಸಾಂಪಲ್ ಈ ಚೇರ್ ಇದೆಯಲ್ಲ, ಇಲ್ಲಿ ಇದಕ್ಕೆ ಒಂದು ಸಪ್ರೇಟ್ ಪ್ರೈಸ್, ಇಲ್ಲಿಗೆ ಈ ಮಿರರ್ಗೆ ಒಂದು ಸಪ್ರೇಟ್ ಪ್ರೈಸ್ ಹಾಕಿದ್ದಾರೆ. ಸೊ ಹಾಗಾಗಿ ಎಂಟೈರ್ ಸೆಟ್ಟಿಗೆ ಎಷ್ಟಾಗುತ್ತೆ? ಇದು 5,000 ಅಂದರೆ 1 ಲಕ್ಷ ಆಗುತ್ತೆ. ಬಟ್ ಇದೇ ಬಜೆಟಲ್ಲಿ ನಮಗೆ ಇನ್ನೂ ಚೆನ್ನಾಗಿರೋದು ಸಿಕ್ತಲ್ವಾ? ಬೇರೆ ಕಡೆ ಇನ್ನ ಅಂದರೆ ನೋಡಕ್ಕೆ ಚೆನ್ನಾಗಿರೋದಿದೆ, ಲುಕ್ ಇನ್ನೂ ಚೆನ್ನಾಗಿರೋದಿದೆ. ಸೊ ಸದ್ಯಕ್ಕೆ ನಮಗೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಬಟ್ ಲೆಟ್ಸ್ ಎಕ್ಸ್ಪ್ಲೋರ್. ಅಲ್ಲೇನಲ್ಲಿರುವಂಥ ಐಕಿಯಾ ಸ್ಟೋರ್ ಡೆಫಿನೆಟ್ಲಿ ನಾಟ್ ಅ ಗುಡ್ ಆಪ್ಷನ್ ಬಿಕಾಸ್ ವೆರೈಟೀಸ್ ತುಂಬಾ ಕಮ್ಮಿ ಇದೆ. ನೀವು ಇಲ್ಲೇ ಸೆಟ್ಲ್ ಆಗ್ತೀರಾ? ಐಕಿಯಾ ಓಕೆನಾ? ಇಷ್ಟ ಆಗ್ತಾ ಇದೆಯಾ ಐಕಿಯಾ? ಅದು ನಾಟ್ ದಟ್ ಗ್ರೇಟ್, ಓಕೆ, ಆವರೇಜ್ ಆಗಿದೆ. ನಿಮ್ಗೆ ಇಲ್ಲಿ ತನಕ ಯಾವ್ದು ಇಷ್ಟ ಆಯಿತು? ಸರಿ, ನೀವು ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಯಿತು? ಆ್ಯಕ್ಚುಲಿ ಆ 2XL ಸಖತ್ತಾಗಿತ್ತು, ಬಟ್ ತುಂಬ ಕಾಸ್ಟ್ಲಿ ಇದೆ. ಇನ್ನು ಮುಂದೆ ಹೋಮ್ ಸೆಂಟರು ಪರವಾಗಿಲ್ಲ. ನನಗೆ ಡ್ಯಾನ್ಯೂಬ್ ಇಷ್ಟ ಆಯಿತು. ಡ್ಯಾನ್ಯೂಬ್ ಆಪ್ಷನ್ಸ್ ಇತ್ತು ಆ್ಯಂಡ್ ಬಜೆಟಲ್ಲೂ ಇತ್ತು. ಸೊ ನನಗೆ ಡ್ಯಾನ್ಯೂಬ್ ನೀವು ಕೇಳಿದ್ರೆ. ಐಕಿಯಾದಿಂದ ಇವಾಗ ಭವಾದಿ ಮಾಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ರೀಚ್ ಆಗ್ತಾ ಇದ್ದೀವಿ. ಎಷ್ಟು ದೂರ ಇದೆ ಬೇಬಿ? ಒಂದು 20 ಮಿನಿಟ್ಸ್ ಆಯಿತು ವಾಕಿಂಗ್. ಮೋರ್ ದೆನ್ 1 ಕಿಲೋಮೀಟರ್. ರಿಯಲಿ 20 ಮಿನಿಟ್ಸ್? ಅಲ್ಲ, ವಾಕಿಂಗ್ ಇಸ್ ಗುಡ್, ಬಟ್ ಬಿಸಿ ಗಾಳಿ ಅಲ್ಲ. ಟೈಮ್ ಆಗಿರೋದು ಆಲ್ಮೋಸ್ಟ್ 8 o'clock. ಇವಾಗ ಬುಲ್ಬುಲಯ್ಯ ಮೂವಿ ಇದೆ 8:30ಗೆ. ಅದಕ್ಕೂ ಮುಂಚೆ ಹೊಟ್ಟೆಗೆ ಏನಾದರೂ ತಿನ್ನಬೇಕು. ಈ ಮಾಲ್ ನಮ್ಮ ಮನೆಯಿಂದ ಒಂದು 20 ನಿಮಿಷ ದೂರದಲ್ಲಿರೋದ್ರಿಂದ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಆ್ಯಂಡ್ ನಮ್ಮ ಫೇವ್ರೆಟ್ ಸ್ಪಾಟಿಗೆ ಬಂದ್ವಿ ಫಾರ್ ಡಿನ್ನರ್, KFC. ಊಟಕ್ಕೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿ ನಾವು KFCಗೆ ಬಂದ್ವಿ. ಇವ್ರಿಗೆ ಇಂಡಿಯನ್ ಬೇಕು ಅಂತ ಆಸೆ ಇತ್ತು, ನನಗೇನಾದರೂ ಬನ್ ಅಂತ. ಸೊ ಫೈನಲಿ KFCಗೆ ಬಂದ್ವಿ. ಬಟ್ ಕ್ಯೂ ಅಂತೂ ಸಿಕ್ಕಾಪಡೆ ಇದೆ. ಎಷ್ಟು ಮಕ್ಕಳಿದ್ದಾರೆ ಗೊತ್ತಾ? ಅವ್ರವ್ರ ಪಾಡಿಗೆ ಅವರೇ ಬರ್ತಾ ಇದ್ದಾರಲ್ಲ. ಎಲ್ಲಿ ಮಕ್ಕಳಂತೂ ದೊಡ್ಡ ಕ್ಯೂನಲ್ಲಿದ್ದಾರೆ. ಅವ್ರ ಮುಗಿದ ಮೇಲೆ ಮಕ್ಕಳನ್ನ ನೋಡಿನೇ ಬೇಜಾರಾಗುತ್ತೆ. ಅವರು ನಮ್ಗೆ ಕೊಡಿ ಅಂತ. ಅವ್ರ ಕ್ಯೂನೇ ಜಾಸ್ತಿ ಇದೆ. ನಮ್ಮ ಕಾಲದಲ್ಲಿ ನಮ್ಗೆ ಹೊರಗಡೆ ಹೋಗೋದಕ್ಕೆ ಈ ಥರ ಅವಕಾಶನೂ ಸಿಗ್ತಾ ಇರಲಿಲ್ಲ ಆ್ಯಂಡ್ ಆ ಫೆಸಿಲಿಟಿನೂ ಇರಲಿಲ್ಲ ಅಲ್ಲ. ದುಡ್ಡೇ ಇರಲಿಲ್ಲ. ಅದೇ ದುಡ್ಡೇ ಇರಲಿಲ್ಲ. ಇವ್ರಿಗೆಲ್ಲ ನೋಡಿ ಗೇಮ್ಸ್ ಆಟಾಡಕ್ಕೆ ಬರ್ತಾರೆ, ಅವ್ರವ್ರ ಫ್ರೆಂಡ್ಸ್ ಜೊತೆ ತಿನ್ನೋದಕ್ಕೆ ಬರ್ತಾರೆ. ಅದು ಎಷ್ಟು ವಯಸ್ಸಿನ ಮಕ್ಕಳು ಬೇಬಿ? 5 to 10 years. 5 ರಿಂದ 10 ವರ್ಷದ ಮಕ್ಕಳು ಫ್ರೆಂಡ್ಸ್ ಜೊತೆ ಮಾಲ್ಗೆ ಬಂದಿರೋದು ತಿರುಗಾಡೋದಕ್ಕೆ.
ಎಷ್ಟು ಸಮಯ ಆದ್ಮೇಲೆ KFC ಫುಡ್ ತಿಂತಾ ಇದ್ದೀವಿ ಗೊತ್ತಾ? ಇಷ್ಟನ್ನೇ ನಾವಿಬ್ಬರು ಶೇರ್ ಮಾಡಿದ್ವಿ ಬಿಕಾಸ್ ಹೆಲ್ದಿ ಅಂತೂ ಅಲ್ಲ, ಸೊ ಕ್ವಾಂಟಿಟಿ ಕಮ್ಮಿ ತಿಂದರೆ ಬ್ಯಾಲೆನ್ಸ್ ಆದರೂ ಆಗುತ್ತೆ ಅಂತ. ಟೈಮ್ ಆಗಿರೋದೆಷ್ಟು? 12 ಗಂಟೆ ಆಗಿದೆ. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮೂವಿ ಚೆನ್ನಾಗಿತ್ತು. ಇಟ್ ಈಸ್ ಅ ವೆರಿ ಫನ್ ಮೂವಿ ಅಂತ ಹೇಳ್ಬೋದು. ತುಂಬ ಸಮಯ ಆದಮೇಲೆ ಕಾಮಿಡಿ ಮೂವಿ ನೋಡಿದ್ದೀವಿ. ಹಬ್ಬ, ಮಧ್ಯರಾತ್ರಿ ಇವಾಗ ಮನೆಗೆ ಹೋಗಬೇಕು. ಆಮೇಲೆ ಉಳಿರುವಂಥ ಕತೆಗಳು, ಕೆಲವೊಂದು ವಿಚಾರಗಳನ್ನ ತಿಳಿಸ್ಬೇಕು. ನಾಳೆ ಸಿಗ್ತೀನಿ. ಓಕೆ, ಸಿ ಯು ಟುಮಾರೋ. ಬಾಯ್. ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಆಯಿತು. ಬೆಳಿಗ್ಗೆ ತಿಂಡಿಗೆ ಐ ಮೇಡ್ ಓಟ್ಸ್ ಚೀಲ, ಅದನ್ನು ಮೊಸರು ಜೊತೆ ತಿಂದ್ವಿ. ಹಾಗೆಯೇ ಮಧ್ಯಾಹ್ನಕ್ಕೆ ಪೋಹ ಮಾಡಿದ್ದೆ. ಸೊ ಇವತ್ತು ಅವಲಕ್ಕಿ ಪೋಹ ಮಾಡಿದ್ದೆ. ರಾತ್ರಿಗೆ ಎಗ್ ಆ್ಯಂಡ್ ವೆಜಿಟೇಬಲ್ ಸ್ಯಾಲಡ್. ಸೊ ಇದು ಬಿಕಾಸ್ KFCಗೆ ಹೋಗಿದ್ವಲ್ಲ ಫ್ರೈಡೇ, ಸೊ ಇವತ್ತು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೆಲ್ದಿ ಮೀಲ್. ಅದ್ರ ಜೊತೆಗೆ ಸ್ಯಾಟರ್ಡೇಸ್ ಬಂದಾಗ ನನಗೆ ವರ್ಕೌಟ್ ಮಾಡೋದಕ್ಕೆ ಯಾಕೆ ಇಷ್ಟ ಅಂದರೆ ಟ್ರೈನರ್ ಇರಲ್ಲ ಅಲ್ವಾ, ನನ್ನ ಪಾಡಿಗೆ ನಾನು ವರ್ಕೌಟ್ ಮಾಡ್ತೀನಿ. ವಿಚ್ ಮೀನ್ಸ್ ನಾನು ಸಕ್ಕತ್ತಾಗಿ ನನ್ನ ಫೇವ್ರೇಟ್ ಆಗಿರುವಂಥ ಮೆಲೋಡಿ ಟ್ರ್ಯಾಕ್ಸ್ ಅಥವಾ ಎನರ್ಜೆಟಿಕ್ ಕನ್ನಡ ಹಾಡುಗಳನ್ನ ಹಾಕ್ಬಿಟ್ಟು ವರ್ಕೌಟ್ ಮಾಡ್ತೀನಿ. ಮನೆಯಲ್ಲೇ ಇರ್ತೀನಿ, ಆದರೂ ವರ್ಕೌಟ್ ಮಾಡೋ ಮುಂಚೆ ನನಗೆ ಈ ಥರ ಬಾಡಿ ಮಿಸ್ಟ್ ಹಾಕಿ ವರ್ಕೌಟ್ ಮಾಡೋದಂದರೆ ಇಷ್ಟ ಆಗುತ್ತೆ. ಐ ಎಂಜಾಯ್ ದ ಸ್ಮೆಲ್. ಯಾವ ಫ್ಲೇವರ್ ಗೊತ್ತಾ ಇದು? ಸ್ಟ್ರಾಬೆರಿ ಪೌಂಡ್ ಕೇಕ್. ವೆನಿಲಾ ಆ್ಯಂಡ್ ಸ್ಟ್ರಾಬೆರಿ. ಮ್ಯೂಸಿಕ್ ವೆರಿ ಇಂಪಾರ್ಟೆಂಟ್. ಜೋರಾಗಿ ಹಾಕ್ಕೊಂಡು ಎಂಜಾಯ್ ಮಾಡೋದು. 5-7 5-10 ಕನ್ನಡ ಸೂಪರ್ ಹಿಟ್ ಸಾಂಗ್ಸ್. ಅರ್ಜುನ್ ಜನ್ಯ ಅವ್ರದ್ದು ಕೇಳೋಣ. ಜಾಸ್ತಿ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ. ಬಟ್ ಎನಿವೇಸ್, ಈ ಸಾಂಗ್ ಎಲ್ಲ ಹಾಕೊಂಡು ಚೆನ್ನಾಗಿ ಕೇಳಿಸ್ಕೊಂಡು ನಾವು ಎಂಜಾಯ್ ಮಾಡೋಣ ವರ್ಕೌಟ್. ಓಕೆ, ಸ್ಟಾರ್ಟ್. ಎವ್ರಿ ಡೇ 1 hour ಆದರೂ ವರ್ಕೌಟ್ ಮಾಡ್ತೀನಿ ನಾನು. ವರ್ಕೌಟ್ ಮಾಡೋ ಮುಂಚೆ ವಾರ್ಮ್ ಅಪ್ ಎಷ್ಟು ಇಂಪಾರ್ಟೆಂಟು, ವರ್ಕೌಟ್ ಆದಮೇಲೆ ಕೂಲ್ ಡೌನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದು ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು 400 ಸ್ಕ್ವಾಟ್ಸ್ ಇದೆ ಆಲ್ ಟುಗೆದರ್. ನಾನು ವರ್ಕೌಟ್ ಅಪ್ಡೇಟ್ಸ್ನ ಇನ್ಸ್ಟಾಗ್ರಾಮ್ನಲ್ಲಿ ರೆಗ್ಯುಲರಾಗಿ ಹಾಕ್ತೀನಿ. ಸೊ ನೀವು ನನ್ನ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಎನಿವೇಸ್, ಇವಾಗ ಇಂಚ್ ಲಾಸ್ ಆಗಿದೆ. ನನ್ನ ವೆಯ್ಟ್ ಲಾಸ್ ಜರ್ನಿ ಅಲ್ಲ, ಇದು ಫ್ಯಾಟ್ ಲಾಸ್ ಜರ್ನಿ. ಸೊ ಖುಷಿ ಅನ್ನಿಸ್ತಾ ಇದೆ. ಈ ಒಂದು ಫ್ಯಾಟ್ ಲಾಸ್ ಜರ್ನಿನಲ್ಲಿ ಯಾವ ರೀತಿ ವ್ಯತ್ಯಾಸ ಬಂದಿದೆ ಅಂತ ನಿಮಗೆ ತಿಳಿಸ್ಬೇಕು ಅಂದರೆ ಪ್ಲೀಸ್ ಲೆಟ್ ಮೀ ನೋ. ಐ ವಿಲ್ ಬಿ ಹ್ಯಾಪಿ ಟು ಶೇರ್. ವರ್ಕೌಟ್ ಆದಮೇಲೆ ಪ್ರೋಟೀನ್ ಶೇಕ್ ಇಸ್ ಮಸ್ಟ್. ಇದಕ್ಕೂ ಮುಂಚೆ ಕಾಮಸಿ ಅವ್ರದ್ದಿತ್ತು, ಸೊ ಅದನ್ನು ತಗೊಂಡು ಖಾಲಿ ಮಾಡಿದೆ. ಇವಾಗ ಒಜಿವಾ ಅವ್ರು ಕಳಿಸ್ಕೊಟ್ಟಿದ್ದಾರೆ, ಸೊ ಅದಿದೆ, ಅದನ್ನು ಕನ್ಸ್ಯೂಮ್ ಮಾಡ್ತೀನಿ. ಸ್ವಲ್ಪ ಹರ್ಷೀಸ್ ಅವರ ಅನ್ಸ್ವೀಟೆಂಡ್ ಕೋಕಾ ಪೌಡರ್ ಹಾಕ್ತೀನಿ. ಯಾಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿದ್ರೆ ಪ್ರೋಟೀನ್ ಶೇಕ್ ಇಸ್ ರೆಡಿ. ವರ್ಕೌಟ್ ಆದಮೇಲೆ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದು ಇಸ್ ಮಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಹಾಯ್, ವರ್ಕೌಟ್ ಆಯಿತು. ವರ್ಕೌಟ್ ಆಗಿದ ತಕ್ಷಣ ನಾನು ನನ್ನ ಟ್ರೈನರ್ಗೆ ಮೆಸೇಜ್ ಮಾಡ್ತೀನಿ ವರ್ಕೌಟ್ ಕಂಪ್ಲೀಟ್ ಮಾಡಾಯಿತು ಅಂತ. ಪ್ಲ್ಯಾಂಕ್ ಹೋಲ್ಡ್ ಮತ್ತು ಸ್ಕಿಪ್ಪಿಂಗ್ ಮಾಡಬೇಕಾಗಿತ್ತು 500, ಬಟ್ ಮಾಡೋಕ್ಕಾಗಿಲ್ಲ ಇವತ್ತು. ಯಾವಾಗಲೂ ವರ್ಕೌಟ್ ಆದಮೇಲೆ ಎನರ್ಜಿ ಹೈ ಇದ್ದರೆ ಇವತ್ತು ಆ್ಯಕ್ಟಿವೇ ಇಲ್ಲ ನಾನು. ಓನ್ಲಿ ಬಿಕಾಸ್ ಫಸ್ಟ್ ಅರ್ಧ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾಯಿದ್ದೆ. ಆಮೇಲಿಂದ ಸಿಕ್ಕಾಪಡೆ ಹೊಟ್ಟೆ ನೋವು. ಬಿಕಾಸ್ 4th ಡೇ ಆಫ್ ಪೀರಿಯಡ್ಸ್ ಅಲ್ವಾ. ಈ ಸತಿ ಪೀರಿಯಡ್ಸ್ನ ಎವ್ರಿ ಡೇ ನಾನು ವರ್ಕೌಟ್ ಮಾಡಿದ್ದೀನಿ. ಬಿಕಾಸ್ ನನಗೆ ಮಾಡಬೇಕು ಅನ್ನೋ ಉತ್ಸಾಹ ಆಯಿತು, ಸೊ ಮಾಡಿದೆ. ಆ್ಯಂಡ್ ಜಾಸ್ತಿ ಜಂಪಿಂಗ್ ಎಕ್ಸಸೈಸ್ ಎಲ್ಲ ಮಾಡಲಿಲ್ಲ, ಬಟ್ ಸ್ಕ್ವಾಟ್ಸ್ ಎಲ್ಲ ಮಾಡಿದೆ. ನನಗೆ ಯಾವುದು ಕಂಫರ್ಟೇಬಲ್ ಅನ್ನಿಸ್ತು ಅದನ್ನು ಮಾಡಿದೆ. ಆ್ಯಕ್ಚುಲಿ ಇವಾಗಲೂ ಸ್ಟಮಕ್ ಪೇನ್ ಆಗ್ತಾಯಿದೆ. ಸೊ ಎನರ್ಜಿ ಇರಲಿ ಅಂತ ಪ್ರೋಟೀನ್ ಶೇಕ್ ಕುಡಿದು ಒಂದು 15 minutes ರೆಸ್ಟ್ ಮಾಡ್ತೀನಿ. ನೋಡೋಣ, ಕಮ್ಮಿ ಆದರೆ ಒಳ್ಳೆಯದು. ಬಿಕಾಸ್ ನಾನು ಹೋಗಲೇಬೇಕು ಇವತ್ತು, ಹೊರಗಡೆ ಆಪ್ಷನ್ನೇ ಇಲ್ಲ. ಹೋಗ್ತೀನಿ.
ಆ್ಯಂಡ್ ಹೋಗೋ ಮುಂಚೆ ಎಗ್ ಸ್ಯಾಲಡ್ ಮಾಡ್ತೀನಿ ಇವತ್ತು. ಅದನ್ನು ತಿನ್ಬಿಟ್ಟು ಹೋಗ್ತೀನಿ, ಇಲ್ಲಾಂದರೆ ಹೊರಗಡೆ ಹೋಗಿ ಏನಾದರೂ ತಿನ್ಬೇಕಂತ ಅನಿಸುತ್ತಲ್ಲ, ಅದು ಅವಾಯ್ಡ್ ಆಗುತ್ತೆ. ಅನಿಸಿದ್ರೂ ಒಂದು ಚಿಕ್ಕ ಚಾಕ್ಲೇಟ್, ಒಂದು ಚಾಕ್ಲೇಟ್ ತಿಂದ್ರೂ ಇಟ್ಸ್ ಫೈನ್. ಖಾಲಿ 2 ಎಗ್ ವೈಟ್, ಅದ್ರ ಜೊತೆಗೆ ಮಿಕ್ಸ್ಡ್ ವೆಜಿಟೇಬಲ್ಸ್. ಇದರಲ್ಲಿ 3 ವೆರೈಟಿ ಕ್ಯಾಪ್ಸಿಕಮ್ ಇದೆ, ಕ್ಯೂಕುಂಬರ್ ಇದೆ, ಕ್ಯಾರೆಟ್ ಇದೆ, ಆನಿಯನ್ ಇದೆ, ಲೆಟಸ್, ಹಾಗೆಯೇ ಸ್ವೀಟ್ ಕಾರ್ನ್. ಇವಾಗ ಟೈಮ್ ಆಗಿರೋದು 8:10 ರಾತ್ರಿ. ಯಾವತ್ತಿದ್ರೂ ದುಡ್ಡನ್ನ ರೆಸ್ಪೆಕ್ಟ್ ಇಟ್ಟು ನೀಟಲ್ಲಿ ಇಡಬೇಕಲ್ವಾ. ಬಟ್ ನಾನು ಬ್ಯಾಗ್ ಬದಲಾಯಿಸ್ತಾ ಇರೋದ್ರಿಂದ ಬ್ಯಾಗ್ ಒಳಗಡೆ ಒಂದು ಚಿಕ್ಕ ಜಿಪ್ ಇರುತ್ತಲ್ಲ, ಅದರಲ್ಲಿ ಇಡ್ತಾ ಇದ್ದೆ. ನನಗೆ ಸಮಾಧಾನನೇ ಇರಲಿಲ್ಲ, ಒಂದು ಚಿಕ್ಕ ಪರ್ಸ್ ಬೇಕು ಯಾವುದೇ ಬ್ಯಾಗಲ್ಲಿ ಇಡೋದಕ್ಕೆ. ಇವಾಗ ಇದನ್ನು ಇದ್ರೊಳಗಡೆನೂ ಇಡ್ಬೋದು, ಇನ್ನು ಚಿಕ್ಕ ಬ್ಯಾಗ್ ಸ್ಲಿಂಗ್ ಬ್ಯಾಗ್ ಇದೆ ಅದ್ರೊಳಗಡೆನೂ ಇಡ್ಬೋದು. ಸೊ ಹಾಗೆ ಅಂತ ಇವಾಗ ನಾನು ಖಾಲಿ ಇದ್ರೊಳಗಡೆ ಹಾಕೋಣ. ಒಂದು ಕ್ರೆಡಿಟ್ ಕಾರ್ಡ್, ಅದ್ರ ಜೊತೆಗೆ ಒಂದು ID ನಂದು, ಇದು 2 ಹೋಗುತ್ತೆ. ನಾನು ಇವಾಗಲೇ ಇಡ್ತಾ ಇರೋದು ನಿಮ್ಮ ಎದುರುಗಡೆಗೇನೆ, ಸೊ ಐ ಹೋಪ್ ನೀಟಾಗಿ ಕೂರುತ್ತೆ. ಓಕೆ, ನೈಸ್. ಆಮೇಲೆ ಮಾರ್ಕೆಟ್ಗೆ ಹೋಗ್ಬೇಕು, ದುಡ್ಡಿಲ್ಲ ಕ್ಯಾಬ್ಗೆ. 20 10 ಒಂದ್ಸತಿ ಕ್ಯಾಬ್ಗೆ ಹೋಗೋದಕ್ಕೆ ಒಂದು 20 ದಿರಮ್ ಬೇಕು ನನಗೆ ಮಿನಿಮಮ್. ಓಕೆ, ಇವಾಗ ಸಮಾಧಾನ ಆಗ್ತಾ ಇದೆ. ಸೋ ನೈಸ್. ದುಡ್ಡೆಲ್ಲ ಸೇಫ್ ಆಗಿ ಒಂದ್ ಕಡೆ ಇರುತ್ತೆ. ಇಲ್ಲಿ ಕಾಯಿನ್ಸ್ ತುಂಬಾ ಯೂಸ್ ಇದೆ. ನೈಸ್. ಟಡಾ. ಓಕೆ, ಇವಾಗ ಬೇಗ ಹೋಗೋಣ, ಬಿಕಾಸ್ ನಾನು ಅಟ್ಲೀಸ್ಟ್ ಬೈ 10 o'clock ಬರಬೇಕಾಗುತ್ತೆ ಅಲ್ವಾ. ಲೆಟ್ಸ್ ಗೋ. ನಾನು ಯಾವಾಗಲೂ ಜಿಮ್ಮಿ ಮಾಲ್, ಅಲೆನ್ ಮಾಲ್ಗೆಲ್ಲ ಹೋದರೆ ಈ ಸತಿ ಸ್ಪೆಸಿಫಿಕ್ ಆಗಿ ನಾನು ಅಲೆನ್ ಫ್ಲವರ್ ಮಾರ್ಕೆಟಿಗೆ ಬಂದಿದ್ದೀನಿ. ಬಿಕಾಸ್ ನನಗೆ ಹೀಲ್ಸ್ ಬೇಕಿತ್ತು ಅಂತ. ನನ್ನ ಎಲ್ಲ ಹೀಲ್ಸ್ ಇಂಡಿಯಾದಲ್ಲಿದೆ, ಒಂದೇ ಒಂದು ಹೀಲ್ಸ್ ಇವಾಗಿಲ್ಲ. ಇಲ್ಲಿ ಮದುವೆ ಟೈಮಲ್ಲಿ ಹೋಗಿ ಅಲ್ಲೇ ಬಿಟ್ಟು ಬರಬೇಕಾಯ್ತು. ಸೊ ಇದು ತುಂಬಾ ಇಷ್ಟ ಆಯಿತು, ಪರ್ಪಲ್ ಕಲರಲ್ಲಿ. ಆ್ಯಂಡ್ ಬ್ಲಾಕ್ ಹೀಲ್ಸ್ ಬೇರೆ ಇದೆ, ಬಟ್ ಇದು ನನ್ನ ಸೈಜಲ್ಲಿ ಇಲ್ಲ. ಲೆಟ್ಸ್ ಸಿ. ಈ ಸತಿ ಅಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇಲ್ಲ ಲಾಸ್ಟ್ ಟೈಮ್ ಥರ. ಐ ಹೋಪ್ ಅಟ್ಲೀಸ್ಟ್ ಒಂದಾದರೂ ಸಿಗುತ್ತೆ. ಇದು ಚೆನ್ನಾಗಿದೆ ಅನ್ನಿಸ್ತಾ ಇದೆ. UAE ಹೀಲ್ಸ್ ಆ್ಯಂಡ್ ಶೂಸ್ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರುತ್ತೆ. ಪರ್ಲ್ಸ್, ಸ್ಟೋನ್ ಆ್ಯಂಡ್ ಗ್ಲಿಟರಿ ಕಲೆಕ್ಷನ್ಸ್ ಎಲ್ಲ ಇರುತ್ತೆ. ಬಟ್ ಜಾಸ್ತಿ ಪೆನ್ಸಿಲ್ ಪಾಯಿಂಟ್ಸ್. ಐ ರಿಯಲಿ ಮಿಸ್ ಮೈ ಹೀಲ್ಸ್ ಡೇಸ್, ಬಿಕಾಸ್ ತುಂಬ ಹೀಲ್ಸ್ ಹಾಕ್ತಾ ಇದೆ. ಬಟ್ ಇತ್ತೀಚೆಗೆ ನಾನು ಹೀಲ್ಸ್ ಹಾಕ್ತಾನೆ ಇಲ್ಲ. ಐ ಹೋಪ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಇಟ್ ಫೀಲ್ಸ್ ರಿಯಲಿ ನೈಸ್ ಆ್ಯಂಡ್ ಗ್ಲಾಮರಸ್. ಲುಕ್ ಎಟ್ ದಿಸ್, ಎಷ್ಟು ಚೆನ್ನಾಗಿದೆ ಇವೆಲ್ಲ. ಬಟ್ ತುಂಬ ಎತ್ತರ. ಇಲ್ಲಿ ಇರೋರೆಲ್ಲ ಈ ಥರದ ಹೀಲ್ಸ್ ಹಾಕ್ತಾರೆ, ಅವ್ರಿಗೆ ಅಭ್ಯಾಸ ಇದೆ. ಸೋ ಪ್ರಿಟಿ ಅಲ್ಲ. ಅಟ್ಲೀಸ್ಟ್ ಟ್ರೈ ಮಾಡೋಣ ಒಂದಾದರೂ. ಲುಕ್ ಎಟ್ ದಿಸ್. ಇದಕ್ಕೆ ಎಷ್ಟು ಗೊತ್ತಾ? 55. ಹಾಯ್, ಇವತ್ತೇನು ಐಟಮ್ ಕಮ್ಮಿ ಇದೆಯಾ? ಇಷ್ಟೇ ತಂದಿದೆಯಲ್ಲ, ಸಾಕು ಈ ವಾರಕ್ಕೆ ಸಾಕಾ? ತುಂಬ ಕಮ್ಮಿ ತಂದಿದ್ದೀನಾ? ಏನೂ ಇಲ್ಲ ಅಲ್ಲ? ಎಷ್ಟಿದೆ ತೋರಿಸಿ. 1 2 3 4 ಇಲ್ಲ ಎಷ್ಟಿರುತ್ತೆ? ಒಂದು 15 ಬ್ಯಾಗ್ ಇರುತ್ತೆ. 15 ಬ್ಯಾಗ್ ಇರುತ್ತೆ. ಇದು ತುಂಬ ಕಮ್ಮಿ ಇದೆ. ಬಿಕಾಸ್ ನಾನು ಹೋಗಿದ್ದ ಅಲ್ಲೇನು ಫ್ಲವರ್ ಮಾರ್ಕೆಟ್ಗೆ ಬೇಬಿ, ಬಿಕಾಸ್ ಅಲ್ಲಿ ಹೀಲ್ಸ್ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸಿಗೆ ಸಿಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಹೀಲ್ಸ್ ಅಫೋರ್ಡೆಬಲ್ ಪ್ರೈಸಿಗೂ ಇಲ್ಲ. ಐ ಮೀನ್ ಪ್ರೈಸಿಗಿದೆ, ಅಫ್ಕೋರ್ಸ್ ತುಂಬ ಅಫೋರ್ಡೆಬಲ್ ಪ್ರೈಸ್ಗೆ ಇತ್ತು. ಬಟ್ ಕಲೆಕ್ಷನ್ಸ್ ತುಂಬ ಕೆಟ್ಟದಾಗಿತ್ತು, ಒಂದೇ ಒಂದು ಚೆನ್ನಾಗಿರಲಿಲ್ಲ. ಸೊ ಇದರಲ್ಲಿ ಒಂದು ಶೂನ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಆಮೇಲೆ ತರಕಾರಿ, ಫ್ರೂಟ್ಸ್ ಅಲ್ಲೇನು ಫ್ಲವರ್ ಮಾರ್ಕೆಟಲ್ಲಿ ಆಪ್ಷನ್ಸ್ ಇಲ್ಲ ಜಾಸ್ತಿ, ಇದ್ರೂ ಅಲ್ಲಿ ಆಫರ್ಸೇ ಇಲ್ಲ. ಸೊ ಹಾಗಾಗಿ ನನಗೇನು ತಗೊಳಕ್ಕೆ ಆಗಿಲ್ಲ. ನಂಬ್ತೀರಾ ನೀವು, ಹಾಲೇ ಇರಲಿಲ್ಲ. ಅಂದರೆ ನಮ್ಮದು ಲೋ ಫ್ಯಾಟ್ ಹಾಲು ನಾವು ತರೋದು, ಅದಿಲ್ಲೇ ಇರಲಿಲ್ಲ. ಅರ್ಧ ಲೀಟರ್ ಇತ್ತಷ್ಟೇ. ಎನಿವೇಸ್, ಮಂಡೇ ನಾನು ಲುಲು ಕುವೈತಕ್ಕೆ ಹೋಗ್ತೀನಿ. ಸೊ ವಾರದಿಡೀ ಅಲ್ಲಿಂದ ಶಾಪ್ ಮಾಡ್ತೀನಿ. ಎನಿವೇಸ್, ದಟ್ಸ್ ಇಟ್. ಅ ವೆರಿ ಕ್ಯಾಶುವಲ್ ವ್ಲಾಗ್ ಇವತ್ತು. ಐ ಹೋಪ್ ನಿಮಗೆ ಒಂದು ಕ್ಯಾಶುವಲ್ ವ್ಲಾಗ್ ಇಷ್ಟವಾಗಿರುತ್ತೆ. ಇವಾಗ ಟೈಮ್ ಆಗಿರೋದು ಇಲ್ಲಿ 10 ಗಂಟೆ ರಾತ್ರಿ. ನೀವು ಬೆಳಿಗ್ಗೆ 1:15 ಅಪ್ಲೋಡ್ ಮಾಡ್ತೀನಿ ಅಂದಮೇಲೆ ನೀವು ನೋಡ್ತೀರಾ. ಇನ್ನೇನು ಒಂದು 12 hours ಒಳಗಡೆ ನಾನು ಎಡಿಟಿಂಗ್ ಮಾಡಿ ಇದನ್ನು ಹಾಕಬೇಕು. ಟಯರ್ಡ್.
ಓಕೆ, ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.